ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ, ಇವತ್ತು ವಿಶೇಷವಾಗಿ ನಮ್ಮ ದೇಶಕ್ಕಾಗಿ ಹೋರಾಟ ನಡೆಸಿದಂಥ ಅಪ್ರತಿಮ ದೇಶಭಕ್ತ, ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರ, ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಟ ಮಾಡಿ ಅವರ ವಿರುದ್ಧ ಸೆಟೆದು ನಿಂತು 1837ರಲ್ಲಿ ಜರುಗಿದಂಥ ಅಮರಸುಳ್ಯ ದಂಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಉಪ್ಪಿನಂಗಡಿಯ ಮಂಜಬೈದ್ಯ ಎಂಬುವರ ಬಗ್ಗೆ ಮಾತಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಉಬಾರ ಮಂಜಬೈದ್ಯ ಅನ್ನುವಂಥದ್ದೇ ಅವರ ಅತ್ಯಂತ ಪ್ರಚಲಿತದಲ್ಲಿರುವಂಥ ಹೆಸರು, ಉಬಾರ ಮಂಜಬೈದ್ಯ ಅಂತ. ಉಪ್ಪಿನಂಗಡಿಯವರು ಆಗಿದ್ದರೂ ಕೂಡ ಉಬಾರ ಎನ್ನುವಂಥದ್ದೊಂದು ತುಳುವಿನ ಅಂತ. ಹೌದು, ಅವರ ಸಂಸ್ಮರಣೆ ಮಾಡಬೇಕು. ಕ್ರಾಂತಿವೀರ ಉಬಾರ ಮಂಜಬೈದ್ಯ ಸಂಸ್ಮರಣಾ ಸಮಿತಿಯನ್ನು ಒಂದು ರೂಪಿಸಿ, ಅದು ಕೇವಲ ಬೆಳ್ತಂಗಡಿಗೆ ಮಾತ್ರ ಸೀಮಿತವಾಗಿರದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕಡೆ ಕೂಡ ಒಂದು ಬೆಳ್ತಂಗಡಿ ತಾಲೂಕಿನ ರೀತಿಯಲ್ಲಿ ಪ್ರತಿಯೊಂದು ತಾಲೂಕು ವ್ಯಾಪ್ತಿಯಲ್ಲೂ ಕೂಡ ಒಂದು ತಾಲೂಕುವಾರು ಸಮಿತಿಯನ್ನು ರಚಿಸುವುದರ ಮೂಲಕ ನಮ್ಮ ಕಳೆದು ಹೋದಂತಹ ಇತಿಹಾಸದ ಪುಟ ಸೇರಿದಂತಹ ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಲ್ಲಿಸುವಂಥ ಒಂದು ಸಂದರ್ಭ ಇದು. ಆ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ಸಮಾಜದ ಬೇರೆ ಬೇರೆ ಸಮುದಾಯಗಳ ಎಲ್ಲ ಮುಖಂಡರುಗಳನ್ನು ಸೇರಿಸಿ ಈ ಒಂದು ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯಲ್ಲಿ ಗೌರವ ಸಲಹೆಗಾರರಾಗಿ ಧರ್ಮಸ್ಥಳದ ಹಿರಿಯ ಮುತ್ಸದ್ದಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಭುಜಬಲ್ಲಿಯವರು ಇದ್ದಾರೆ. ಜೊತೆಗೆ ಕ್ರಾಂತಿವೀರ ಮಂಜಬೈದ್ಯರ ವಂಶಸ್ಥರೇ ಆದಂತಹ, ಅವರ ಕುಟುಂಬಸ್ಥರೇ ಆದಂತಹ ವೆಂಕಪ್ಪ ಪೂಜಾರಿ ಕುಕ್ಕುಜೆಯವರಿದ್ದಾರೆ. ಅವರು ಈ ಸಮಿತಿಯ ಗೌರವ ಸಲಹೆಗಾರರಾಗಿರ್ತಾರೆ. ಜೊತೆಗೆ ನಮ್ಮ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯವಿಕ್ರಮ್ ಕಲ್ಲಾಪುರ ಅವರು ಕೂಡ ಈ ಸಮಿತಿಯ ಗೌರವ ಸಲಹೆಗಾರರಾಗಿರ್ತಾರೆ. ಅದೇ ರೀತಿ ಈ ಸಮಿತಿಯ ಸಂಚಾಲಕರಾಗಿ ಖ್ಯಾತ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿರತಕ್ಕಂಥ ಪ್ರಭಾಕರ್ ಶೆಟ್ಟಿಯವರಿದ್ದಾರೆ. ಜೊತೆಗೆ ಸಂಚಾಲಕರಾಗಿ ವಿಜಯಗೌಡ ವೇಣೂರು ಇದ್ದಾರೆ, ರಾಘವ ಕಲ್ಮಂಜ ಇದ್ದಾರೆ, ಹಾಗೂ ಉಪ್ಪಿನಂಗಡಿಯ ರಾಮಚಂದ್ರ ಪೂಜಾರಿಗಳಿದ್ದಾರೆ. ಜೊತೆಗೆ ಮಂಜಬೈದ್ಯರ ವಂಶಸ್ಥರು, ಅವರ ಕುಟುಂಬಸ್ಥರು, ಅವರ ಮೊಮ್ಮಗನ ಮೊಮ್ಮಗ 5ನೇ ತಲೆಮಾರಿನವರು ಸನ್ಮಾನ್ಯ ಜನಾರ್ದನ ಪೂಜಾರಿ ಇದ್ದಾರೆ. ಅವರ ತಂದೆಯವರು ಬಾಬು ಪೂಜಾರಿ ಅಂತ. ಅವರ ಮಂಜಬೈದ್ಯರ ಮೊಮ್ಮಗನ ಮೊಮ್ಮಗ 5ನೇ ತಲೆಮಾರು ಮೊಮ್ಮಗನ ಮಗ. ಜೊತೆಗೆ ವಸಂತ ಕುಕ್ಕುಜಿಯವರಿದ್ದಾರೆ. ಹಾಗೂ ಈ ಸಮಿತಿಯ ಸಂಚಾಲಕರಾಗಿರುವ ಇನ್ನೋರ್ವ ಸಂಚಾಲಕರಾಗಿರುವ ಶ್ರೀ ಖ್ಯಾತ ವಕೀಲರಾಗಿರುವ ಶ್ರೀ ಉದಯ ಬಂದರ್ ಅವರಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ರಾಘವ ಕಲ್ಮಂಜರ್ ಅವರಿದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಬೇಕಾಗಿ ಸಂಚಾಲಕರಾದ ಪ್ರಭಾಕರ್ ಶೆಟ್ಟಿ ಉಪ್ಪರ್ಕರ್ ಅವರಲ್ಲಿ ಕೇಳ್ಕೊಳ್ತೀನಿ. ಮಂಜಬೈದ್ಯ ಸಂಸ್ಕರಣ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳ್ತಂಗಡಿ ಅರ್ಥದಲ್ಲಿ ಕ್ರಾಂತಿವೀರ ಮಂಜಬೈದ್ಯರ ಸಂಸ್ಕರಣೆಯನ್ನು ಮಾಡಬೇಕು ಮತ್ತು ಅವೆಲ್ಲ ಹೋರಾಟದ ದಾಖಲೆಗಳನ್ನು ದಾಖಲೀಕರಿಸಬೇಕು ಎನ್ನುವಂತ ದೃಷ್ಟಿಯಲ್ಲಿ ಆಗ್ರಹ ಮಾಡೋದಕ್ಕೋಸ್ಕರ ಎಲ್ಲ ಜನಪ್ರತಿನಿಧಿಗಳನ್ನು ಮತ್ತು ಸಂಘ ಒತ್ತಾಯ ಮಾಡೋದಕ್ಕೋಸ್ಕರ ನಾವಿವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ದೃಶ್ಯ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ಈಗಾಗಲೇ ಅವರು ಎಲ್ಲರನ್ನು ಪರಿಚಯ ಮಾಡಿದ್ದಾರೆ. ಮತ್ತೊಮ್ಮೆ ಪರಿಚಯ ಮಾಡದೆ ಎಲ್ಲ ನಮ್ಮೊಟ್ಟಿಗೆ ನಿತ್ಯಾನಂದನವರವರಿದ್ದಾರೆ, ಅವರಿಗೆ ಕೂಡ ಪರಿಚಯಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಸಂಪರ್ಕಿಸುವವರು ತಗೊಳ್ಬೇಕಾಗಿ ವಿನಂತಿ ಮಾಡ್ತೇವೆ. ಆತ್ಮೀಯ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ, ಇತಿಹಾಸ ತಿಳಿಯದವ ಇತಿಹಾಸ ಸೃಷ್ಟಿಸಲಾರ ಅನ್ನುವಂಥದ್ದು ಒಂದು ಶ್ರೇಷ್ಠವಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು. ಆ ನಿಟ್ಟಿನಲ್ಲಿ ಇತಿಹಾಸದ ಉತ್ಖನನವನ್ನು ಮಾಡ್ತಾ ಹೋದರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ತುಳುನಾಡಿನಲ್ಲಿ ಕಾಣಸಿಗ್ತಾರೆ.
ಅವರಿಗೆ ಸಿಗಬೇಕಾದಂಥ ಗೌರವಗಳು ಸಿಕ್ಕಿದ ಅಂತ ಕೇಳಿದರೆ ಖಂಡಿತ ಇಲ್ಲ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಸಿಪಾಯಿ ದಂಗೆ ಅಂತ ನಾವು ಏನು ಕರಿತೇವ, ಮಂಗಲ್ ಪಾಂಡೆ ನೇತೃತ್ವದಲ್ಲಿ ಜರುಗಿದ್ದು. ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ 20 ವರ್ಷಗಳ ಮೊದಲೇ ನಮ್ಮ ಕರಾವಳಿ ಕರ್ನಾಟಕದಲ್ಲಿ, ನಮ್ಮ ತುಳುನಾಡಿನಲ್ಲಿ ಒಂದು ರೈತರ ದಂಗೆ, ಸ್ವಾತಂತ್ರ್ಯ ಸಂಗ್ರಾಮ ಜರುಗಿತ್ತು ಅನ್ನುವಂಥದ್ದು ಇತಿಹಾಸದ ಪುಟಗಳಲ್ಲಿ ಬರೆದಿದ್ದತಕ್ಕಂಥದ್ದು. ಆದರೆ ನಿಜವಾದ ಅರ್ಥದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1837ರಲ್ಲಿ ಜರುಗಿದಂಥ ಅಮರ ಸುಳ್ಯ ಕ್ರಾಂತಿಯ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಲಿಕ್ಕೆ ಭಾಳ ಸಂತೋಷದಿಂದ ಇಚ್ಛೆ ಪಡ್ತೇನೆ. 1857 ಸಿಪಾಯಿ ದಂಗೆ 20 ವರ್ಷಗಳ ಮೊದಲು ಆದಂಥ ಘಟನೆಗಳಿವೆ. ಅಮರ ಸುಳ್ಯ ರೈತರ ದಂಗೆಯ ಒಂದು ಹೋರಾಟದಲ್ಲಿ ಪಾಲ್ಪಡೆದಂಥ ಉಪ್ಪಿನಂಗಡಿಯ ಮಂಜಬೈದ್ಯರು ಆ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಆದರೆ ಅವರ ಕುರಿತಾಗಿ ಯಾವುದೇ ಒಂದು ಸ್ಮಾರಕ ಆಗಲಿ, ಪ್ರತಿಮೆ ಆಗಲಿ ಇಲ್ಲದಿರುವುದು ನಮ್ಮ ದುರ್ದೈವ. ಅವರ ಜೀವನಗಾಥೆಯನ್ನು, ಅವರ ಸಾಹಸಗಾಥೆಯನ್ನು, ಅವರ ಹೋರಾಟದ ಹಾದಿಗಳನ್ನು, ಅವರ ತ್ಯಾಗ ಬಲಿದಾನಗಳನ್ನು ಮುಂದಿನ ತಲೆಮಾರಿಗೆ ತಿಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಅಮರ ಸುಳ್ಯ ಕ್ರಾಂತಿಯ ಹೊತ್ತಿಗೆ ರೈತ ನಾಯಕ ಕೆದಂಬಾಡಿ ರಾಮೇಗೌಡರ ಜೊತೆಗೆ ಅವ್ರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಿದವರು ಶ್ರೀಯುತ ಮಂಜೇಗೌಡರು. ಅವರು ಆಂಗ್ಲ ಭಾಷಾ ಪಾರಂಗತರು. ಸುಮಾರು 7 ಅಡಿ ಅಜಾನುಬಾಹು ಆ ಬ್ರಿಟಿಷರನ್ನು ಒಂದೇ ಕೈಯಲ್ಲಿ ಎತ್ತಿ ಹಿಡಿತಿದ್ರು ಅನ್ನುವಂಥ ಉಲ್ಲೇಖಗಳು ಕೂಡ ಇದೆ. ಅವರು ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರಾಗಿದ್ದರು. ಆಗಿನ ಹೊತ್ತಿನ ಅವಿಭಜಿತ ದಕ್ಷಿಣ ಕನ್ನಡ ಪುತ್ತೂರು ಜಿಲ್ಲೆ, ಆಗಿನ ಪುತ್ತೂರು ಜಿಲ್ಲೆ, ಆ ಪುತ್ತೂರು ಜಿಲ್ಲೆಯಲ್ಲಿ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಮಂಗಳೂರಿನ ಭಾಗಗಳೆಲ್ಲ ಸೇರಿಕೊಂಡಿದ್ದವು. ಆ ಪುತ್ತೂರು ಜಿಲ್ಲೆಯ ತಾಲೂಕು ಕಚೇರಿ ಉಪ್ಪಿನಂಗಡಿಯಲ್ಲಿತ್ತು. ಆ ತಾಲೂಕು ಕಚೇರಿಯ ಗುಮಸ್ತರಾಗಿದ್ದವರು ಮಂಜಯ್ಯ ವೈದ್ಯರು. ಬ್ರಿಟಿಷರ ಬ್ರಿಟಿಷರ ಕೆಲಸ ಅವರಿದ್ರೂ ಕೂಡ ಅವರು ಯಾವತ್ತೂ ಕೂಡ ಬ್ರಿಟಿಷರ ಅನುಯಾಗಿ ಆಗಿರಲಿಲ್ಲ. ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಿದ್ದವರು, ಅವರ ನೀತಿಯ ವಿರುದ್ಧ ಹೋರಾಟ ಮಾಡ್ತಿದ್ದವರು. ಬ್ರಿಟಿಷರು ತೆರಿಗೆಯನ್ನು ಧಾನ್ಯದ ಬದಲಿಗೆ ಹಣದ ರೂಪದಲ್ಲಿಯೇ ಸಂಗ್ರಹ ಮಾಡಬೇಕು ಎನ್ನುವಂಥ ಆದೇಶ ಕೊಟ್ಟಾಗ ಅದರ ವಿರುದ್ಧ ಹೋರಾಟ ಮಾಡಿದವರು ಸನ್ಮಾನ್ಯ ಮಂಜವೈದ್ಯರವರು. ಕಲ್ಯಾಣಪ್ಪ ಅನ್ನುವಂಥ ನಾಯಕತ್ವದಲ್ಲಿ ಅಮರ ಸುಳ್ಯ ದಂಗೆ ಪುತ್ತೂರಿನಡೆಗೆ ಸಾಗಿ ಬರ್ತಿದ್ದ ಹೊತ್ತಲ್ಲಿ ಉಪ್ಪಿನಂಗಡಿ ತಾಲೂಕು ಕಚೇರಿಯಲ್ಲಿದ್ದಂಥ ಎಲ್ಲ ಬ್ರಿಟಿಷರನ್ನು ಬಂಧಿಸಿ ಅಲ್ಲಿದ್ದಂಥ ಖಜಾನೆಯಲ್ಲಿದ್ದಂಥ ಎಲ್ಲ ನಗ ನಾಣ್ಯಗಳನ್ನು ತೆಗೆದುಕೊಂಡು ಕಲ್ಯಾಣಪ್ಪನಿಗೆ ಒಪ್ಪಿಸಿದವರು ಮಂಜವೈದ್ಯರು. ಸಾವಿರದ 1837ರಲ್ಲಿ ಏಪ್ರಿಲ್ 5ರಂದು ಪುತ್ತೂರಿನಿಂದ ನಂದಾವರದ ಮೂಲಕ ಮಂಗಳೂರಿಗೆ ಅಮರ ದಂಗೆಯ ಆ ಸೇನೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಏಪ್ರಿಲ್ 5ರಂದು 1837 ಏಪ್ರಿಲ್ 5ರಂದು ಬಾವುಟ ಗುಡ್ಡದಲ್ಲಿ ಬ್ರಿಟಿಷರ ಬಾವುಟವನ್ನು ಕೆಳಗಿರಿಸಿ ಕನ್ನಡಿಗರಾದ ಹಾಲೇರಿ ವಂಶದವರ ಆ ಕ್ರಾಂತಿಯ ಬಾವುಟವನ್ನು ಏರಿಸಿದಂಥ ಒಂದು ಐತಿಹಾಸಿಕ ಘಟನೆ ಎಲ್ಲಿ ಪಾಲು ಪಡೆದವರು ಕೂಡ ಮಂಜವೈದ್ಯರು. ಈ ಐತಿಹಾಸಿಕ ಘಟನೆಯಿಂದಾಗಿ ಆ ಸ್ಥಳಕ್ಕೆ ಬಾವುಟಗುಡ್ಡೆ ಎನ್ನುವಂಥ ಹೆಸರು ಬಂತು.
ಆ ಹೊತ್ತಲ್ಲಿ ಯಾವುದೇ ಒಂದು ಹೆಮ್ಮೆಯ ಸಂಗತಿ ಏನಂತ ಕೇಳಿದರೆ, ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ದಾಖಲಾಗದಂಥ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಇದು. ಅನೇಕ ಇತಿಹಾಸದ ಪುಟಗಳಲ್ಲಿ ದಾಖಲಾಗದ ಅನೇಕ ವೀರಪುರುಷರು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಪಡೆದಿದ್ದಾರೆ. ಪ್ರಪ್ರಥಮ ಬಾರಿಗೆ 1837ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು, ಅದು ಕೂಡ ಕರಾವಳಿಯ ತುಳುನಾಡಿನ ಮೂಲಕ ಅನ್ನುವಂಥ ಉಲ್ಲೇಖವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ, ಭಾರತಕ್ಕೆ 110 ವರ್ಷಗಳ ಮೊದಲೇ ತುಳುನಾಡನ್ನು ಏನು ಸ್ವಾತಂತ್ರ್ಯಗೊಳಿಸಿದಂಥ ಕೀರ್ತಿ ಇದ್ದರೆ ಅದು ಕಲ್ಯಾಣಪ್ಪ ಸ್ವಾಮಿಗೆ, ಕೆದಂಬಾಡಿ ರಾಮೇಗೌಡರಿಗೆ ಹಾಗೂ ಉಪ್ಪಿನಂಗಡಿಯ ಮಂಜಬೈದ್ಯ ತಂಡದವರಿಗೆ ಸಲ್ಲುತ್ತದೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಮಂಜಬೈದ್ಯರು ಉಪದಂಡನಾಯಕನಾಗಿ ಸೇರ್ಪಡೆಗೊಂಡ ನಂತರ ಕಲ್ಯಾಣಪ್ಪ ರಾಮೇಗೌಡರ ನಂಜಪ್ಪರ ನೇತೃತ್ವದ ಅಮರ ಸುಳ್ಯ ದಂಗೆಯ ಒಂದು ದಂಡಿನ ಬಲ ಇಮ್ಮಡಿಯಾಗ್ತದೆ. ಈ ದಂಡಿಗೆ ಧರ್ಮಸ್ಥಳದ ಮಂಜಯ್ಯ ಹೆಗ್ಡೆ ಅವರು ಫಿರಂಗಿಗಳನ್ನು ಕಳಿಸಿದ್ದಾರೆ ಎನ್ನುವಂಥ ಉಲ್ಲೇಖ ಇದೆ. ಮಂಜಯ್ಯ ಹೆಗ್ಡೆ ಅವರು 16ನೇ ಮಂಜಯ್ಯ ಹೆಗ್ಡೆ ಅವರು, 16ನೇ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಡೆ ಅವರು, 19ನೇ ಮಂಜಯ್ಯ ಹೆಗ್ಡೆ ಅವರಲ್ಲ, 16ನೇ ಮಂಜಯ್ಯ ಹೆಗ್ಡೆ ಅವರು, 2ನೇ ಮಂಜಯ್ಯ ಹೆಗ್ಡೆ ಅವರು, 5ನೇ ಧರ್ಮಾಧಿಕಾರಿ ಒಬ್ಬರು ಮಂಜಯ್ಯ ಹೆಗ್ಡೆ ಇದ್ರು, 16ನೇ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಡೆ ಅವರು, 19ನೇ ಧರ್ಮಾಧಿಕಾರಿಗಳಾದ ಮಂಜಯ್ಯ ಹೆಗ್ಡೆ ಅವರು, 16ನೇ ಧರ್ಮಾಧಿಕಾರಿಗಳಾಗಿದ್ದಂಥ ಮಂಜಯ್ಯ ಹೆಗ್ಡೆ ಅವರು ಫಿರಂಗಿಗಳನ್ನು ಕಳಿಸಿದ್ರು ಅನ್ನುವಂಥ ಉಲ್ಲೇಖ ಇದೆ. 1837ರಲ್ಲಿ ಬ್ರಿಟಿಷ್ ಸೈನ್ಯ ಸ್ವಾತಂತ್ರ್ಯ ತುಳುನಾಡಿಗೆ ಬಂದಂಥ ತರುವಾಯ ಈ ಸೈನ್ಯವನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬ್ರಿಟಿಷರು ದೂರದ ಮುಂಬೈ, ಕಲ್ಲಿಕೋಟೆ, ಕಣ್ಣನ್ನೂರಿನಿಂದ ತಮ್ಮ ಸೈನ್ಯವನ್ನು ಹೆಚ್ಚುವರಿಯಾಗಿ ತರಿಸಿಕೊಂಡು ಇವರ ಹೋರಾಟವನ್ನು ಹತ್ತಿಕ್ಕಲಾಗುತ್ತದೆ. ಮಂಜಬೈದ್ಯರನ್ನು ಮಂಗಳೂರಿನ ಬಿಕ್ಕರ್ನಕಟ್ಟೆಯಲ್ಲಿ ಬಹಿರಂಗವಾಗಿ ಅವರನ್ನು ಗಲ್ಲಿಗೇರಿಸಲಾಗುತ್ತದೆ. ಮಾತ್ರವಲ್ಲ, ತಿಂಗಳುಗಟ್ಟಲೆ ಅವರ ಮೃತದೇಹವನ್ನು ಗಲ್ಲುಗಂಬದಿಂದ ಕೆಳಗಿಳಿಸದೆ ಕಾಗೆ ರಣಹದ್ದುಗಳು ತಿನ್ನುವಂತೆ ಮಾಡಿದಂಥ ಒಂದು ದುರಂತ ಕೂಡ ಆ ಸಂದರ್ಭದಲ್ಲಿ ಆಗ್ತದೆ, ಬಿಕ್ಕರ್ನಕಟ್ಟೆ ಅನ್ನುವಂಥ ಪ್ರದೇಶದಲ್ಲಿ. ಹಾಗಾಗಿ ಈ ಪ್ರದೇಶಕ್ಕೆ ಭೀಕರ ಮರಣದ ಕಟ್ಟೆ, ಭೀಕರ ನ್ಯಾಯದ ಕಟ್ಟೆ ಅನ್ನುವಂಥ ಹೆಸರು ಹಿಂದೆ ಪ್ರಚಲಿತದಲ್ಲಿತ್ತು. ಅದೇ ಬಿಕ್ಕರ್ನಕಟ್ಟೆಯಾಗಿ ಮುಂದುವರಿಯಿತು ಎನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಅವರೊಂದಿಗೆ ಲಕ್ಷ್ಮಪ್ಪ ಬಂಗರಸ, ಪುಟ್ಟಬಸಪ್ಪ, ಅಪ್ಪಯ್ಯಗೌಡ ಅಂತ ಹೋರಾಟಗಾರರನ್ನು ಕೂಡ ಗಲ್ಲಿಗೇರಿಸಲಾಗಿತ್ತು. ಇದು ಭಾರತದ ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ದಾಖಲಾಗದಂಥ ಒಂದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಇತಿಹಾಸದ ಪುಟಗಳಲ್ಲಿ ದಾಖಲಾಗದಂಥ ಅನೇಕ ವೀರರ ಬಗ್ಗೆ ಪರಿಚಯ ಆಗಬೇಕು. ಆ ನಿಟ್ಟಿನಲ್ಲಿ ಮಂಜಬೈದ್ಯ ಸಂಸ್ಮರಣಾ ಸಮಿತಿಯ ಮೂಲಕ ಈ ಸಂಗತಿಗಳನ್ನು, ಅವರ ತ್ಯಾಗ ಬಲಿದಾನವನ್ನು ಮುಂದಿನ ತಲೆಮಾರಿಗೆ ತಿಳಿಸುವ ನಿಟ್ಟಿನಲ್ಲಿ ಜಾಗೃತಿಯನ್ನು ಮಾಡೋ ದೃಷ್ಟಿಯಿಂದ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಒಂದಷ್ಟು ಮನವಿಗಳನ್ನು, ಬೇಡಿಕೆಗಳನ್ನು ಈ ಮೂಲಕ, ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಇಡ್ತಾ ಇದ್ದೇವೆ. ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಲ್ಲಿಸಲು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು: ಮಂಜಯ್ಯ ಬೈದ್ಯ ಅವರ ಸ್ಮಾರಕವನ್ನು ಮತ್ತು ಕಂಚಿನ ಪುತ್ಥಳಿಯನ್ನು ಉಪ್ಪಿನಂಗಡಿಯಲ್ಲಿ ನಿರ್ಮಾಣ ಮಾಡಬೇಕು. ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ, ಯಾಕಂತ ಹೇಳಿದರೆ ಅವರು ತಾಲೂಕು ಕಚೇರಿ ಒಬ್ಬ ಗುಮಸ್ತನಾಗಿದ್ದ ಕಾರಣಕ್ಕೋಸ್ಕರ, ಅಥವಾ ನಗರದ ಪ್ರಮುಖ ಜಾಗದಲ್ಲಿ ಮಂಜಬೈದ್ಯರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ಸರಕಾರಿ ಉದ್ಯೋಗಿಯಾಗಿದ್ದ ಮಂಜಬೈದ್ಯರ ನೆನಪಿಗೆ ಅವಿಭಾಜಿತ ಪುತ್ತೂರು ತಾಲೂಕು, ಆಗಿನ ಕಾಲದ ಅವಿಭಜಿತ ಪುತ್ತೂರು ತಾಲೂಕು ಅಂತ ಹೇಳಿದರೆ ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ, ಪುತ್ತೂರು, ಈ ಯಾವುದಾದ್ರೂ ಒಂದು ಮಿನಿ ವಿಧಾನಸೌಧಕ್ಕೆ, ಸರ್ಕಾರಿ ಕಾಲೇಜುಗಳಿಗೆ, PUC ಅಥವಾ ಡಿಗ್ರಿ ಕಾಲೇಜಿಗೆ ಮಂಜಬೈದ್ಯರ ಹೆಸರನ್ನು ಇಡಬೇಕು. ಉಪ್ಪಿನಂಗಡಿ, ಗುರುವಾನ್ಕೆರೆ ಇನ್ನೇನು ನಿರ್ಮಾಣ ಆಗ್ತದ ಆ ಒಂದು ಮುಖ್ಯ ರಸ್ತೆಗೆ ಉಪ್ಪಿನಂಗಡಿ ಮಂಜಬೈದ್ಯರ ಹೆಸರನ್ನು ಇಡಬೇಕು.
ಉಪ್ಪಿನಂಗಡಿಯೊಂದಿಗೆ ಒಂದು ಸಂಪರ್ಕ ಇದ್ದ ಕಾರಣಕ್ಕೋಸ್ಕರ ಅವರ ನೆನಪಿಗಾಗಿ ಉಪ್ಪಿನಂಗಡಿ ಬೆಳ್ತಂಗಡಿಯ ಮಧ್ಯಭಾಗ ಕಲ್ಲೇರಿಯಲ್ಲಿ ಮಂಜ ವೈದ್ಯರ ಹೆಸರಿನಲ್ಲಿ ವೃತ್ತವನ್ನು ನಿರ್ಮಿಸಬೇಕು. ಶಾಲಾ ಕಾಲೇಜು ಪಠ್ಯಪುಸ್ತಕಗಳಲ್ಲಿ ಮಂಜ ವೈದ್ಯರ ಸ್ವಾತಂತ್ರ್ಯ ಹೋರಾಟದ ವಿಚಾರ ಅಳವಡಿಸಿ ವಿದ್ಯಾರ್ಥಿಗಳಲ್ಲಿ ಕರಾವಳಿ ಯೋಧರ ದೇಶ ಪ್ರೇಮದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವಾಗಬೇಕು. ಸರ್ಕಾರಿ ಆಚರಣೆಗಳಲ್ಲಿ ಮಂಜ ವೈದ್ಯರ ಹುಟ್ಟುಹಬ್ಬವನ್ನು ಹಾಗೂ ವೀರ ಹುತಾತ್ಮ ದಿನವನ್ನು ಆಚರಿಸಬೇಕು. ಮಂಜ ವೈದ್ಯರನ್ನು ಗಲ್ಲಿಗೇರಿಸಿದಂಥ ಮಂಗಳೂರಿನ ಬಿಕರ್ನಾಕಟ್ಟೆ ಬಳಿ ಅವರ ಹೆಸರಿನಲ್ಲಿ ಥೀಮ್ ಪಾರ್ಕ್ ನಿರ್ಮಾಣವಾಗಬೇಕು. ಈ ಎಲ್ಲ ಬೇಡಿಕೆಗಳನ್ನು ಪತ್ರಿಕಾಗೋಷ್ಠಿಯ ಮುಂದೆ ಇಡುತ್ತಾ ಸ್ಥಳೀಯ ಶಾಸಕರು ಸಂಸದರ ಬಳಿಗೆ ಹೋಗಿ ನಮ್ಮ ನಿಯೋಗ ಅವರಿಗೆ ಮನವಿಯನ್ನು ಸಲ್ಲಿಸಲಿಕ್ಕಿದೆ. ಈ ಮೂಲಕ ಒಬ್ಬ ಶ್ರೇಷ್ಠವಾದಂಥ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಿಗುವ ಒಂದು ಪ್ರಯತ್ನದಲ್ಲಿ ನಮ್ಮ ಈ ತಂಡ ಒಂದು ಅಭಿಯಾನದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕಿದೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರ ಮಂಜ ವೈದ್ಯರ ವಂಶಸ್ಥರಾದ ಅವರ ಸನ್ಮಾನ್ಯ ವೆಂಕಪ್ಪ ಪೂಜಾರಿ ಅವರಿದ್ದಾರೆ. ಅವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಗುಮಾಸ್ತಾದ ಕೆಲಸ ಮಲ್ತೊಂದಿತ್ತೇರು ಬಂದ್ಬಿಡ ಒಂದು ಹಿನ್ನೆಲೆ ಇತ್ತೀನಿ. ಬ್ರಿಟಿಷರನ್ನ ನೌಕರಿ ಆದಿತ್ತೆ ನಾನು ಬ್ರಿಟಿಷರ್ ಕೆರಿಯರ್ದು ಆಯ್ತ ಕಾರಣ ಗೊತ್ತು ಜೀನ್ ಕಾರಣ ಬುಕ್ಕ ಗೊತ್ತಾಂಡು ದಯ ಬಂಡ ಕಾಟಕಾಯಿ ಕೈಯಪ್ಪನ್ನ ಒಟ್ಟಿಗೆ ದಂಡನಾಯಕ ಅದು ಖಜಾನೆಯನ್ನು ಲೂಟಿ ಮಲ್ತದು ಬ್ರಿಟಿಷರ ವಿರುದ್ಧ ಒಂತನೇಕು ಅಕ್ಲಿ ಮೇರೆ ಅರೆಸ್ಟ್ ಮಲ್ಪರೆ ಬೇರೆ ಇಲ್ಲಡೆ ಬರ್ತಿತ್ತೇರೆ ಇಲ್ಲಡೆ ಬರ್ನಾಗ ದಾನತನ ಬಂದ ಈ ಜನ ಅಲ್ಪನೆ ಇಲ್ಲದ ಕೈತಲೆ ಸಂಪರ್ಸುವರ್ ನಿರ್ತೂತಾರೆ ಅರೇನ ಇಲ್ಲದ ಕೈತಲ್ದೆ ಒಂದು ಕಂಡು ಹೊಸ ಗಂಡ ಅಂದು ಇನ್ನಿಲ್ಲ ಪುದಾರ್ ಹೊಸ ಗಂಡ ಅಂದು ಅಲ್ಪ ಇತ್ತ ಮಾರದ ಜಾಗ ಮುಸ್ಲಿಮರಿನ ಸ್ವಾಧೀನ ಆ ಜಾಗಕ್ಕೆ ಬೇರೆ ಬೊಲ್ಪು ಪೋತು ತನ್ನ ಕಂಡದ ಬೆಲೆ ಮಲ್ಪನ ಪೊಲೀಸ್ ಹೋಯ್ ಆರ ಅಜಾನುಭವ ಮಲ್ಲ ಶರೀರಾಗಿ 7 ಫೀಟ್ ಎತ್ತರ ಈ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಕೈತಾಡುವಾಗ ಮುಲ್ಪ ಪತ್ರ ನಿಂತುದಿರ್ತೇವೆ ಪತ್ತನ ಪತ್ತಾಟಿಗೆ ಮುಲ್ಪುಂಡ ಪೊಲೀಸ್ ಕೈಟೇಜಿ ಹುಚ್ಚಿ ಅಜ್ಜಿ ಬಂಡ ಐತೆ ಅಂಚ ಪೊಲೀಸ್ ಸ್ಥಾನ ಪುನಃ ಇಡೀ ದಿನ ಇತ್ತೀನಿ ಗಂಡೋಡೆ ಬೇರೆ ದಾನೆ ಮಾಡ್ತಾರೆ ಮಕ್ಳಿಗೆ ಅಪ್ಪಗ ಸಂಸಾರದಾಯ್ತ ಗೊತ್ತು ಬಂದ ಪೊಲೀಸ್ ಸ್ಥಾನಕ್ಕೆ ಇರ್ದ ಕಾಡು ಬರ್ತೀನಿ ಬ್ರಿಟಿಷರು ಅರೆಸ್ಟ್ ಮಲ್ತಕೊಂಡು ಹೋಗ್ತಾರೆ ಬಗ್ಗೆ ಇನಿ ಮುಟ್ಟಲವಾ ಸಂಸಾರಗಳ ಗೊತ್ತಿದ್ದೇವೆ ಇಂಚಿಪ್ಪ ನಮ್ಮ ನೇನು ತೂದಾಣನೇ ಬ್ರಿಟಿಷರು ಅರೆಸ್ಟ್ ಮಲ್ತದ ಗಲ್ಲು ಕೊಡ್ತಾರೆ ನನ್ನ ವಿಷಯ ಗೊತ್ತಾಯ್ತಂದ ಈತನೆಲ್ಲ ಹೇಗೆ ಗೊತ್ತೈತೆ ಸಂಸಾರದಾರಲ್ಲೇ ಮಾತಾಡಲೇರು ಆ ಬಗ್ಗೆ ಅಂಚ ಅರೆಸ್ಟ್ ಮಾಡ್ತದೆ ಗಲ್ಲು ಕೊಡ್ತೀರಿ ಇತ್ತ ವಿಷಯ ಅಂಡ ಆರೇನ ಒಂದು ಸಜ್ಜರಾಯಿನ ಈ ದಾರು ಮಗಳು ಐದಕ್ಕ ದಾರು ನಮಗೆ ಬಾಪೂಜಾರಿ ನಮಗೆ ಜನ ಆಡ್ತಾನೆ ಅಂತ ಒಂದು 175 ವರ್ಷದ ಹಿನ್ನೆಲೆದ ದುಂಬದ ಕತೆ ಅಂತ ಈತ ಒಂದು ಅನುಭವ ಉಪ್ಪಿನಂಗಡಿದ್ದಾರೆ ಮಂಜು ಇದೆ ದಾರುಣ ಅಮ್ಮೆ ಎಂದು ಈ ದಾರುಣ ಕಂಡನಿ ಕೋಟಿಯ ಪೂಜಾರಿ ಬಂಡದೆಲ್ಲ ಅಜ್ಜಿನ ಕಾಸಬಲಿ ಅಂತ ಹೇಳಿದೇಂಕ್ಲಿಗೆ ನಾವು ಅಂತ ಹಿನ್ನೆಲೆ ಗೊತ್ತಿತ್ತು ದಾತಂದ್ರೆ ಬೇದ ಬಗ್ಗೆ ಅದಲ್ಲ ಆತ್ಮಲ್ಲ ಎಂಕ್ಲಿಗೆ ಇಲ್ವಲಿಕ್ಕೆ ಇತ್ತು ಅಕ್ಲಿನ ಇಲ್ಲಿ ಇತ್ತಿನ ಅಕ್ಲಿನ ವಂಶ ಇತ್ತು ನಾವೇ ಅಲ್ಪನಿದ್ದ ಬೈದು ಇಲ್ಲೇ ಇತ್ತ ಆ ಮಂಜು ಪೂಜಾರಿ ವಾಸ್ತವ ಇತ್ತಿನ ಇಲ್ಲೆಲ್ಲ ಇತ್ತೆಲ್ಲ ಉಂಟು ನಾನು ಮುಸ್ಲಿಮರಿನ ಸ್ವಾಧೀನ ಉಂಟು ಐಟೊಂದು ಬೇತನೆ ಇಲ್ಲ ಹಿನ್ನೆಲೆ ಉಂಟು ಅವು ಮುಸ್ಲಿಮರಿನ ಜೈನರೇ ಸ್ವಾಧೀನ ಬರ್ತನೆ ಜೈನರ ಹಿಡಿದು ಮುಸ್ಲಿಮರೇ ಮೂಲಗೇನಿ ಅದ ಜಾಗೇನಿ ಕೊರಿಯರು ಮೂಲಗೇನಿ ಮಲ್ತದ್ದು ಚಾಲಗೇನಿ ಒಕ್ಕಲಾದ ಮಕ್ಕಳು ಈ ಮಂಜು ಪೂಜಾರಿನಪ್ಪ ಅಪ್ಪಗ ಬೆಂದೇರು ಆ ಚಾಲಗೇನಿ ಒಕ್ಕಲು ಅದು ಮುಸ್ಲಿಮರಿನ ಅಂಡರ್ ಬೆನ್ನಾಗ ಬೇರೆ ಗಲ್ಲಿಗೆ ಒಂದು ಪೊಲೀಸೇ ಅರೆಸ್ಟ್ ಮಾಡಿ ಬೇರೆ ಬರ್ತಾನೆ ಕಂಡ ಬಿಡ್ಪಾಯರ ಪಡ ಅದು ಒಂಜಿ ಬ್ಯಾರ್ಲೇನ ಅಲ್ಲ ಅಲ್ಪ ಒಂದು ಮುಸ್ಲಿಮರಿನಲ್ಲ ಅಂತ ಕುತಂತ್ರೋಡು ಬುಡ್ಪಾಡು ಬಂಡದ ಬೇತೆ ಹಿನ್ನೆಲೆ ಬಿರೋಡ್ದು ಬ್ಯಾರೆಡ್ ಬುಡ್ಪಾಡು ಅನ್ಕೊಂಡೊಂಜಿ ಹಿನ್ನೆಲೆ ಇತ್ತು ಇನ್ನು ಅಜ್ಜಿ ಬಂಡು ಹೋಯ್ತಾರೆ ಈ ಕಾರನ್ನೋಡು ಕಂಟ್ರೋಲ್ನ ಬಿಡ್ಪಾಯರು ಈ ಹಟ್ಟಕ್ಕೂ ಎನ್ನ ಅಜ್ಜರು ತಾನೇ ಬಲ್ತೀರ ಅವೇ ಜಾಗ ಎನ್ನುತ್ತೀರ ಅವೇ ಮೋನು ಬೇರೆ ಬಂಟಿನ ಕೈದು ಎನ್ನ ಆರಿನ ಅಜ್ಜರಿನ ಮಗಳಿಗೆ ಕಂಟ್ರೋಲ್ ಪದವಿ 35 ಮುಟ್ಟಿಯರು ಜನಿಗೆ ಹಟ್ಟಕ್ಕೂ ಅಂಚೆ ಇನ್ನ ಪೂರ ಅಂತ ಹಿನ್ನೆಲೆ ಗೊತ್ತುಂಡಾತೆ. ಕ್ರಾಂತಿಕಾರಿ ಮಂಜ ವೈದ್ಯ ಸಂಸ್ಮರಣ ಸಮಿತಿಯ ಗೌರವ ಸಲಹೆಗಾರರಾಗಿ ಬಳ್ಳಮಂಜ ಅನಂತೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಗೌರವಾನ್ವಿತ ಡಾಕ್ಟರ್ ಹರ್ಷ ಸಂಪಿಗೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪತ್ರಿಕೆಗೆ ಸ್ವಾಗತ. ಈ
ಮಂಜಬೈದ್ಯರನ್ನು ಗಲ್ಲಿಗೇರಿಸಿ ನಾಡಿದ್ದು ಇದೇ ಮೇ 27ಕ್ಕೆ ನಾಡಿದ್ದು ಮೇ 27ಕ್ಕೆ 190 ವರ್ಷ ತುಂಬುತ್ತದೆ. 190ನೇ ವರ್ಷ 1837 ಏಪ್ರಿಲ್ ಮೇ 27ಕ್ಕೆ ಬಿಕರ್ನಕಟ್ಟೆಯಲ್ಲಿ ಗಲ್ಲಿಗೇರಿಸಲಾಗಿದೆ. ಹಾಗಾಗಿ ನಾಡಿದ್ದು ಬುಧವಾರ ಮೇ 27ಕ್ಕೆ ಸುಮಾರು 190 ವರ್ಷ ತುಂಬುತ್ತದೆ. ಆ ಹೊತ್ತಿನಲ್ಲಿ ನಾವೆಲ್ಲರೂ ಅವರ ಹುತಾತ್ಮರ ದಿನಾಚರಣೆಯನ್ನು ಅಲ್ಲಿ ಸಾಧ್ಯವಸ್ತು ಸಂಘ ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಇಡೀ ಜಿಲ್ಲಾದ್ಯಂತ ಹಮ್ಮಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈ ನಮ್ಮ ಸಂಸ್ಮರಣಾ ಸಮಿತಿ ತಂಡ ಕಾರ್ಯನಿರ್ವಹಿಸುತ್ತಿದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ತಾವೆಲ್ಲ ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಬೇಕಂತ ಒಂದು ವಿನಂತಿಯನ್ನು ಮಾಡ್ತಾ, ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಸಾಹಿತಿ ಪಾಲ್ತಾಡಿ ರಾಮಕೃಷ್ಣಾಚಾರ್ಯರು ಒಂದು ಲೇಖನ ಬರೆದಿದ್ರಂತೆ, ಪುಸ್ತಕ. ಅದನ್ನು ಗೋಪಾಲಕೃಷ್ಣ ಕುಂಟಿನಿ ಉದಯವಾಣಿಯ ವರದಿಗಾರರು ಅವರೊಂದು ಅದನ್ನು ಪ್ರಸ್ತುತಪಡಿಸಿದರು. ಅದರಲ್ಲಿ ಎಲ್ಲ ದಾಖಲೆ ಬಂದಿರೋದಂತ ನಾವು ಸಹ ಅದನ್ನು ನೋಡಿದ್ದೇವೆ. ಅದು ಸಹ ಉಂಟದು. ಹೌದೌದು, ರಾಮಕೃಷ್ಣ ಆಚಾರ್ಯರು ಇದರ ಮಾಹಿತಿಯನ್ನು, ದಾಖಲೆಯನ್ನು ಒಂದು ಪುಸ್ತಕದ ಮುಖಾಂತರ ರೈಟಿಂಗಲ್ಲಿ ಬರೆದಂಥ ಒಂದು DC ಆಫೀಸಿಂದ ತೆಗೆದಂಥ ದಾಖಲೆಯನ್ನು ಅದರಲ್ಲಿ ದಾಖಲಿಸಿದ್ದಾರೆ. ಅಲ್ಲಿ ಕೊಟ್ಟಂಥ ದಾಖಲೆ DC ಆಫೀಸಲ್ಲಿ ಸರ್ಕಾರಿ ದಾಖಲೆಯಲ್ಲಿ ಸರ್ಕಾರಿ ದಾಖಲೆಯಲ್ಲಿ ಗಲ್ಲಿಗೇರಿಸಿದ್ದು. ಅಮರ ಸುಳ್ಯ ದಂಗೆ ಬಗ್ಗೆ ಅನೇಕ ಮಂದಿ ಬರೆದಿದ್ದಾರೆ. ಜಯಪ್ರಸಾದ್ NS ಅನ್ನುವಂಥ ಒಬ್ಬರು, ಪ್ರಭಾಕರ್ ನೀರ್ಮಾರ್ಗ, ಈ ಕುರಿತಾಗಿ ಅವರು ಇದೆಲ್ಲ ಪುಸ್ತಕಗಳು ಪ್ರಕಟಣೆ ದಾಖಲೆ ಮಾಡಿದ್ದಾರೆ. ಅವುಗಳಿಂದೆಲ್ಲ ಆಯ್ದ ವಿಚಾರಗಳನ್ನು ತಮ್ಮ ಮುಂದಿಟ್ಟಿದ್ದೀವಿ. ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ನೀಡ್ತೇವೆ. ಅದೇ ರೀತಿ ಬಂದಿರತಕ್ಕಂಥ ಎಲ್ಲರಿಗೂ, ಪತ್ರಿಕಾ ಎಲ್ರಿಗೂ ಧನ್ಯವಾದ.